ಕರ್ನಾಟಕ ಅರೆಭಾಷೆ ಸಂಸ್ಕೃತಿ ಮತ್ತು ಸಾಹಿತ್ಯ ಅಕಾಡೆಮಿ ವತಿಯಿಂದ ಫೆಬ್ರವರಿ 28ರಂದು ಮಡಿಕೇರಿ ಗೌಡ ಸಮಾಜ ಭವನದಲ್ಲಿ 2022-23ನೇ ಸಾಲಿನ ಗೌರವ ಪ್ರಶಸ್ತಿ ಪ್ರದಾನ, ಸಂಶೋಧನಾ ಪ್ರಬಂಧ ಮತ್ತು ಕೃತಿಗಳ ಬಿಡುಗಡೆ ಸಮಾರಂಭ ನಡೆಯಲಿದ್ದು, ಈ ಕಾರ್ಯಕ್ರಮದ ಆಮಂತ್ರಣ ಪತ್ರಿಕೆ ಬಿಡುಗಡೆ ಕಾರ್ಯಕ್ರಮವು ಸುಳ್ಯ ಮೊಗರ್ಪಣೆ ಬಳಿಯ ನಿವೃತ್ತ ಪಿಡಿಒ ಶ್ರೀಮತಿ ಮೀನಾಕ್ಷಿ ಗೌಡರವರ ನಿವಾಸದಲ್ಲಿ ನಡೆಯಿತು. ಮೀನಾಕ್ಷಿ ಗೌಡ ಅವರು ಆಮಂತ್ರಣ ಪತ್ರ ಬಿಡುಗಡೆಗೊಳಿಸಿ ಕಾರ್ಯಕ್ರಮಕ್ಕೆ ಶುಭ ಹಾರೈಸಿ ಮಾತನಾಡಿದರು. ಈ ಸಂದರ್ಭದಲ್ಲಿ ಕರ್ನಾಟಕ ಅರೆಭಾಷೆ ಸಂಸ್ಕೃತಿ ಮತ್ತು ಸಾಹಿತ್ಯ ಅಕಾಡೆಮಿಯ ಅಧ್ಯಕ್ಷ ಸದಾನಂದ ಮಾವಾಜಿ ಕಾರ್ಯಕ್ರಮದ ಕುರಿತು ಮಾಹಿತಿ ನೀಡಿದರು. ಇದೇ ತಿಂಗಳ 28ನೇ ತಾರೀಕು ಶುಕ್ರವಾರ ನಮ್ಮ ಕೊಡಗು ಗೌಡ ಸಮಾಜ ಮಡಿಕೇರಿ ಅರೆಭಾಷೆ ಗೌರವ ಪ್ರಶಸ್ತಿ ಪ್ರದಾನ ಕಾರ್ಯಕ್ರಮ, ಅದೇ ರೀತಿ ಪುಸ್ತಕ ಪ್ರಕಟಣೆ ಕಾರ್ಯಕ್ರಮ, ಅದರ ಜೊತೆಗೆ ಪ್ರಬಂಧ ಸಂಶೋಧನಾ ಪ್ರಬಂಧ ಪುಸ್ತಕಗಳ ಬಿಡುಗಡೆ ಕಾರ್ಯಕ್ರಮ, ಅದರ ಜೊತೆಗೆ ಬೇರೆ ಬೇರೆ ಕಾರ್ಯಕ್ರಮವನ್ನು ರೂಪಿಸಿಕೊಂಡು ನಾವು ಒಂದು ಕಾರ್ಯಕ್ರಮವನ್ನು ಮಡಿಕೇರಿಸಿಕೊಂಡು ಈ ಒಂದು ಕಾರ್ಯಕ್ರಮವನ್ನು ಆಮಂತ್ರಣ ಪತ್ರಿಕೆಯನ್ನು ಈಗಾಗಲೇ ನಮ್ಮ ಹಿರಿಯರಾದ ಮೀನಾಕ್ಷಿ ಗೌಡರು ಬಿಡುಗಡೆ ಮಾಡಿಲ್ಲ, ಅವರ ಒಂದು ವ್ಯವಸ್ಥೆಯಲ್ಲಿ ಬಿಡುಗಡೆ ಆಗಿದ್ದು ಕಾರ್ಯಕ್ರಮ ಅತ್ಯಂತ ಯಶಸ್ವಿಯಾಗುವಂಥ ಅವರ ಒಂದು ಒಳ್ಳೆಯ ಮನಸ್ಸಲ್ಲಿ ಬಿಡುಗಡೆ ಮಾಡಿಲ್ಲ. ಅದೇ ರೀತಿ ನನ್ನ ಕನ್ನಡ ಭವನದಲ್ಲೇ ನಡೆಸ್ಬೋದಿತ್ತು. ಆದರೆ ನನಗೆ ಸಂತೋಷ ಆಯಿತು ಅಂದರೆ ನನ್ನ ಮನೆಯಲ್ಲಿ ನನ್ನ ತಂದೆ ಮನೆಯಲ್ಲಿ ಮಾಡುವಾಗ ಅದು ನನಗೆ ಇನ್ನೂ ಹೆಮ್ಮೆ ಅನಿಸುತ್ತೆ. ನಿನ್ನೆ ತಾನೇ ನನ್ನ ಸಹೋದರ ಜಾನೇಶ್ವರು ಅವರಿಗೆ ಗೊತ್ತಿದ್ದ ಅಷ್ಟು ಒಂದು ಹೇಳಿ ಅವರ ತಾಯಿಯಿಂದ ಇಟ್ಟು ಮಕ್ಕಳಿಗೆ 12ನೇ ತೇದಿ ಒಂದೇ ಕುಟುಂಬದಾಗಿ ನೀವು ಒಂದು ಗಳಿಗೆ ಈ ಕಾರ್ಯಕ್ರಮವನ್ನು ನಡೆಸಿಕೊಡ್ಬೇಕು ಅಂತ ಕೇಳುವಾಗ ನಾನು 2 ತಿಂಗಳಾಯಿತು ಯಾವ ಕಾರ್ಯಕ್ರಮವನ್ನು. ಸದಸ್ಯರುಗಳಾದ ಲತಾ ಕುತ್ಪಾಜೆ, ಚಂದ್ರಶೇಖರ ಪೆರಾಲು, ಚಂದ್ರಾವತಿ ಬಡ್ಡಡ್ಕ, ಡಾಕ್ಟರ್ ಎನ್ಎ ಜ್ಞಾನೇಶ್, ಮಾಜಿ ಸದಸ್ಯ ಕೆಟಿ ವಿಶ್ವನಾಥ್ ಹಾಗೂ ಸುಳ್ಯ ವೆಂಕಟರಮಣ ಸಹಕಾರಿ ಸಂಘದ ಮ್ಯಾನೇಜರ್ ಚಂದ್ರಶೇಖರ ಮೇರ್ಖಜೆ ಉಪಸ್ಥಿತರಿದ್ದರು. ಡಾಕ್ಟರ್ ಜ್ಞಾನೇಶ್ ಸ್ವಾಗತಿಸಿ ಕಾರ್ಯಕ್ರಮ ನಿರೂಪಿಸಿ ಚಂದ್ರಶೇಖರ್ ಪೆರಾಲು ವಂದಿಸಿದರು. ಈ ಸಂದರ್ಭದಲ್ಲಿ ಅರೆಭಾಷೆ ಅಕಾಡೆಮಿ ವತಿಯಿಂದ ನಿವೃತ್ತ ಬಿಡಿಒ ಮೀನಾಕ್ಷಿ ಗೌಡ ಅವರನ್ನು ಗೌರವಿಸಿ ಸನ್ಮಾನಿಸಲಾಯಿತು. ಪುಷ್ಪರಾಜ್ ಶೆಟ್ಟಿ, ವಿ4 ನ್ಯೂಸ್, ಸುಳ್ಯ.